ಮಂಗಳೂರು ಹೊರವಲಯದ ಗುರುಪುರ ಸಮೀಪದ ಪರಾರಿ ಎಂಬಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಬಿಸಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಗ್ರಾಮಾಂತರ ಪೊಲೀಸರು ಉತ್ತರ ಭಾರತ ಮೂಲದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿ 3 ಆರೋಪಿಗಳು ಮಧ್ಯಪ್ರದೇಶದವರಾಗಿದ್ದು ಓರ್ವ ಜಾರ್ಖಂಡ್ನವನಾಗಿದ್ದಾನೆ. ಬಂಧಿತರಲ್ಲಿ 2 ಆರೋಪಿಗಳು 20 ವರ್ಷ ಪ್ರಾಯದವರಾಗಿದ್ದು ಮತ್ತಿಬ್ಬರು 21 ಹಾಗೂ 33 ವರ್ಷ ಪ್ರಾಯದವರಾಗಿದ್ದಾರೆ. ಆರೋಪಿಗಳನ್ನ ಜಯಬಾನ್ಯಾನೆ ಜೆ ಸಿಂಗ್, ಮುಖೇಶ್ ಸಿಂಗ್, ಮನೀಶ್ ಟರ್ಕಿ, ಮುನಿಮ್ ಸಿಂಗ್ ಅಂತ ಗುರುತಿಸಲಾಗಿದೆ. ಇನ್ನು ತನಿಖೆಯ ಸಂದರ್ಭ ಸಿಸಿಟಿವಿ ಫುಟೇಜ್ ವಿಶ್ಲೇಷಣೆ, ಪ್ರತ್ಯಕ್ಷ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆಗಳಿಂದ ಪ್ರಕರಣದಲ್ಲಿ 4 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅತ್ಯಾಚಾರ ನಡೆಸಿ ಕೊಲೆ ಮಾಡುವುದಕ್ಕೆ 4-5 ದಿನಗಳ ಹಿಂದೆ ಆರೋಪಿಗಳು ಮದ್ಯಪಾನ ಮಾಡ್ತಾ ಮಾತುಕತೆ ನಡೆಸಿ ಈ ಗ್ಯಾಂಗ್ ರೇಪ್ಗೆ ಸ್ಕೆಚ್ ಹಾಕಿರುವುದು ತನಿಖೆಯಲ್ಲಿ ಬಯಲಾಗಿದ್ದು ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಹೇಯ ಕೃತ್ಯ ಎಂಬುದು ಸಾಬೀತಾಗಿದೆ. ಸದ್ಯ ಮಾಡಿದ್ದನ್ನು ಮಹಾರಾಯ ಅನ್ನೋ ಹಾಗೆ 4 ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದಾರೆ. ಜಾರ್ಖಂಡ್ ರಾಜ್ಯದ ಸಿಂಡೇಗಾ ಅನ್ನೋ ಒಂದು ಜಿಲ್ಲೆಯ ಒಂದು ವಾಸಿಗಳಾಗಿರುವಂತಹ ಒಂದು ಕುಟುಂಬಕ್ಕೆ ಸೇರಿದಂಥ 8 ವರ್ಷ ವಯಸ್ಸಿನ ಒಂದು ಹೆಣ್ಣು ಮಗು ಮೇಲೆ ಒಂದು ಕೊಲೆ ಪ್ರಕರಣ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆ 1 ಗಂಟೆವರೆಗೂ ಅಲ್ಲಿ ಮಗು ಓಡಾಡ್ತಿರುವಂಥದ್ದನ್ನು ಗಮನಿಸಿರ್ತಾರೆ. ಅದಾದ ನಂತರ ಅದು ಮಗು ಯಾರೂ ನೋಡಿಲ್ಲ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲೂ ಮಗು ಸಿಗಲ್ಲ. ಆಗ ಅಲ್ಲಿದ್ದಂಥ ಎಲ್ಲ ಲೇಬರ್ಸು, ಫ್ಯಾಮಿಲಿ ಮೆಂಬರ್ಸು ಮತ್ತು ಅಲ್ಲಿ ಪಕ್ಕದಲ್ಲಿದ್ದಂತಹ ಕೆಲವು ಮನೆಗಳು, ಫ್ಯಾಕ್ಟ್ರಿಗೆ ಅಟ್ಯಾಚ್ ಆಗಿರುವಂಥ ವಿಲೇಜ್ ಮನೆಗಳು ಯಾವಿದೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಹೊರಗಡೆ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಈ ಮಕ್ಕಳು ಏನು ಆಟ ಆಡ್ತಿದ್ರು ಅಂತಂದು ಎಲ್ಲ ನೋಡಿದಾಗ ಸುಮ್ಮನೆ ಓಡಾಡೋದು, ಅಲ್ಲಿ ಬಚ್ಚಿಕೊಳ್ಳುವಂಥದ್ದು, ಈ ಜೂಟ್ ಮುಟ್ ಆಡೋವಂಥದ್ದು ಆ ಥರದ್ದೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಯಾವುದಾದ್ರೂ ಕತ್ತಲೆ ಪ್ರದೇಶಗಳಲ್ಲಿ ಅಥವಾ ಯಾವುದಾದ್ರೂ ತಗ್ಗಲ್ಲಿ, ಈ ಬಾವಿ ಸುತ್ತಮುತ್ತ, ಆಮೇಲೆ ಈ ಟೈಲ್ಸ್ ಎಲ್ಲ ಭಾಳ ಪೈಲಪ್ ಮಾಡಿ ನಿಂತಿರುವಂಥದ್ದೆಲ್ಲ ಸಂಧಿಗಳಲ್ಲೆಲ್ಲಾದರೂ ಇದ್ದಾರೆ ಅಂತಂದು ಟಾರ್ಚ್ಗಳಲ್ಲಿ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಸುಮಾರು 6 ಗಂಟೆ ಸಮಯದಲ್ಲಿ ಆ ಟೈಲ್ಸ್ ಫ್ಯಾಕ್ಟ್ರಿ ಪ್ರಿಮೈಸಸ್ಸಲ್ಲೇ ಒಳಗಡೆ ಒಂದು ಡ್ರೈನೇಜಲ್ಲಿ ಮಗು ಬಿದ್ದಿರುವಂಥದ್ದನ್ನು ಗಮನಿಸ್ತಾರೆ.